ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪಜೀರ್ನಲ್ಲಿ ಭಾರಿ ವಾಹನ ಚಾಲನಾ ತರಬೇತಿ ಕೇಂದ್ರವನ್ನು ಡಿಸಿಎಂ ಲಕ್ಷ್ಮಣ ಸವದಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಜನರಿಗೆ ಉಪಯೋಗ ಆಗಲಿ ಎಂದು ಭಾರಿ ವಾಹನ ಚಾಲನಾ ತರಬೇತಿಯನ್ನು ಮಂಗಳೂರಿನಲ್ಲಿ ಉದ್ಘಾಟಿಸಿದ್ದೇವೆ. ಅಪರಾಧ ಅಪಘಾತ ಮಾಡದೆ ಚಾಲನೆ ಮಾಡಿದವರಿಗೆ ಮುಖ್ಯಮಂತ್ರಿಯವರಿಂದ ಚಿನ್ನದ ಪದಕ ಕೊಡಲಾಗುವುದು. ಭಾರಿ ವಾಹನ ಚಾಲಕರಿಗೆ ದೊಡ್ಡ ಮಟ್ಟದ ತರಬೇತಿಯನ್ನು ಕಡ್ಡಾಯವಾಗಿ ಕೊಡಬೇಕಾಗಿದೆ. ಚಾಲಕರು ಮಾತ್ರವಲ್ಲದೆ ಜನರು ಕೂಡ ಜಾಗೃತಿಯಿಂದ ಇರಬೇಕು. ನಮ್ಮ ಚಾಲಕರಿಗೆ ಸುರಕ್ಷಿತ ದೃಷ್ಟಿಯಿಂದ ತರಬೇತಿ ನೀಡಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಚಿವ ಎಸ್ ಅಂಗಾರ, ಕೋಟಾ ಶ್ರೀನಿವಾಸ್ ಪೂಜಾರಿ, ಮಾಜಿ ಸಚಿವ ಯುಟಿ ಖಾದರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅಪರ ಸಾರಿಗೆ ಆಯುಕ್ತರು, ಪ್ರವರ್ತನ ಸಾರಿಗೆ ಇಲಾಖೆ ಬೆಂಗಳೂರು ಇವರಲ್ಲಿ ವಿನಂತಿಸಿ ಎಲ್ಲ ಗಣ್ಯ ಅತಿಥಿಗಳನ್ನು ಆತ್ಮೀಯವಾಗಿ ನಮ್ಮ ಸಭೆಗೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅರ್ಥಾತ್ ಚಾಲಕ ಬೇಕು, ಆ ಚಾಲಕನನ್ನು ತಯಾರಿಗೊಳಿಸತಕ್ಕಂತಹ ಒಂದು ಸಿದ್ಧತೆ ಮಾಡತಕ್ಕಂತಹ ನುರಿತ ಚಾಲಕರು ಬೇಕು ಅನ್ನುವ ನೆಲೆ ಮನ ಮಾಡಿರತಕ್ಕಂತಹ ಈ ಖುಷಿಯ ಜೊತೆಗೆ ಈ ಸಂಭ್ರಮದ ಕ್ಷಣಗಳನ್ನು ನಾವು ಆಸ್ವಾದಿಸ್ತಾ ಇದ್ದೇವೆ ಬಂಧುಗಳೇ. ಹೀಗೆ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಂತಸದ ಕ್ಷಣ ಸದ್ಯಕ್ಕೆ ನಾನು ಭರವಸೆ ಕೊಡಲ್ಲ. ಯಾಕಂತಂದ್ರೆ ಇನ್ನು ನಮ್ಮ ALTO ರಿಕ್ರೂಟ್ಮೆಂಟ್ ಪಾಲಿಸಿ ಮಾಡ್ಕೊಂಡಿವಿ. ಕೇಂದ್ರ ಸರ್ಕಾರದ ಕೆಲವೊಂದು ಬದಲಾವಣೆ ಆಗಿರೋದ್ರಿಂದ ನಮ್ಮಲ್ಲಿನೂ ಕೂಡ ನಾವು C&R ರೂಲ್ ಬದಲಾವಣೆ ಮಾಡಿಕೊಂಡು ಹೊಸ ರಿಕ್ರೂಟ್ಮೆಂಟ್ ಮಾಡಿದಾಗ ಆ ಸಂದರ್ಭದಲ್ಲಿ ನಾವು ಒಂದು ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನಾವು KPICಯಲ್ಲಿ ಸುಮಾರು ಜನರದ್ದು ಇನ್ನೂ ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ಇರೋದ್ರಿಂದ ಅದು ಕ್ಲಿಯರ್ ಆದರೆ ನಮಗೆ ಸ್ವಲ್ಪ ಸಿಬ್ಬಂದಿ ಕೊರತೆ ಇರೋದ್ರಿಂದ ತಕ್ಷಣ ಮಾಡಲಿಕ್ಕೆ ಆಗದಿದ್ರು ಮುಂದಿನ ದಿನಮಾನದಲ್ಲಿ ನಮಗೂ ಕೂಡ ಆಸಕ್ತಿ ಇದೆ. ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಸಾರ್ವಜನಿಕರಿಗೆ ಹತ್ತಿರವಾಗಿರಬೇಕು ಆಡಳಿತ ಅಂತಕ್ಕಂಥದ್ದು. ಬೇರೆ ಕಡೆ ಹೋಗಿ, ಯಾಕಂತಂದ್ರೆ ಆದಾಯ ಕೊಡ್ತಕ್ಕಂಥ ಇದೊಂದು ಇಲಾಖೆ ನಮ್ಮ ಸರ್ಕಾರಕ್ಕೆ. ಈ ಸರ್ಕಾರದಲ್ಲಿ ಸಿಬ್ಬಂದಿ ಕೊರತೆ ಆಗಬಾರ್ದು ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ವಿಶೇಷವಾಗಿ ಚಿಕ್ಕಮಗಳೂರು ಅಥವಾ ಮಂಗಳೂರು, ಉಡುಪಿ ಇವೆಲ್ಲರೂ ಕೂಡ ಬಹಳ ಬುದ್ಧಿವಂತಿಕೆ ಇರ್ತಕ್ಕಂಥ ಬುದ್ಧಿವಂತರು ಇರ್ತಕ್ಕಂಥ. ನಮ್ಮ ಕಡೆ ಜನ ಇಲ್ಲಿ ನೌಕರಿಗೆ ಬಂದಿರ್ತಾರೆ, ಪೊಲೀಸ್ ಆಫೀಸರು ಅವರು ಇವರು ಎಲ್ಲರೂ ಬಂದು ಹೋಗ್ತಾರೆ. ಇಲ್ಲಿ ಒಂದ್ಸಲ ನೌಕರಿ ಮಾಡಿ IAS IPS ಇಲ್ಲಿ ಬಂದು ಹೋದ್ಮೇಲೆ ನಮ್ಮ ಮುಂದೆ ಹೇಳ್ತಿರ್ತಾರೆ,